ಹಾಯ್ ಸರ್, ನಮ್ಮ ಜೊತೆ ಇವತ್ತು ಒಂದು ತುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ ಸರ್. ನೀವು ತುಂಬ ಒಂದು ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಬೇಕು ಸರ್, ಬೇಕು, ನಿಮ್ಮಂಥವ್ರು ಬೇಕು. ಖಂಡಿತ. ಯಾಕೆಂದರೆ ನೋಡಿ, ಅಲ್ಲಿ ನೀರು ಇಬ್ಬರು ಸ್ಟೂಡೆಂಟ್ಸ್ ಬಂದಿದ್ರು ಇಲ್ಲಿ ಸೋಮೇಶ್ವರ ಬೀಚ್ಗೆ. ಅವರು ಅಲ್ಲಿ ಕೆಳಗೆ ಸಂಪೂರ್ಣವಾಗಿ ಕೆಳಗೆ ಬಿದ್ದಿದ್ರು. ಆಗ ಪಾಪ ಒಂದು ಹೀರೋ ಥರ ಬಂದು ಅವರ ಜೀವನ ಲೆಕ್ಕಿಸದೆ ಅವರನ್ನು ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಂ, ನಿಜವಾಗಿ. ನೋಡಿ, ಇದು ನೀವು ಇದ್ರ ಅಲ್ಲಿ ಬೀಳುವಾಗ ಅಪ್ಪ ನಿಮ್ದು ನೋಡಿ, ನಿಮ್ಮ ತಂದೆ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆ ಭಾರಿ ಖುಷಿ ಆಯ್ತು. ಯಾಕೆಂದ್ರೆ ಅವ್ರಿಗೆ ಈಜು ಬರುದಿಲ್ಲ, ಆದ್ರೂ ಇಬ್ರು ಅಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಕೆಳಗೆ ಬಿದ್ದಿರುವಾಗ ಅವರನ್ನು ಎತ್ತಲಿಕ್ಕೆ ಹೋಗಿದ್ದಾರೆ. ನಿಮ್ಗೆ ಹೇಗಾಯ್ತು? ನೀವು ಅಪ್ಪ ಅಪ್ಪ ಅಂತ ಕರೀತಿದ್ದಾರೆ. ನೋಡಿ ನೋಡಿ, ಇಲ್ಲಿ ತುಂಬಾ ಪಾಪ ಅವರು ತುಂಬಾ ಒಂದು ನೋವಾಗಿದೆ ಪಾಪ. ಅದನ್ನು ಲೆಕ್ಕಿಸದೆ ಅವರು ಇದು ಮಾಡ್ತಿದ್ರು. ಅವರು ಸಹ ಮಕ್ಕಳು ನಿಮ್ದು ಸೊಸೆ. ನೋಡಿ, ಹಲೋ ಮೇಡಮ್, ನೀವು ಎಂತ ಮಾಡಿ ಬೊಬ್ಬೆ ಹಾಕ್ತಿದ್ರಾ? ಜಸ್ಟ್ ನೋಡಿ, ಇವರೇ ಪಾಪ ಅಲ್ಲಿ ನೀರಲ್ಲಿ ಬಿದ್ದಿದ್ರು. ನಮ್ಮ ಊರಿನವರಲ್ಲ ಇವರು. ಎಲ್ಲಿ ಸ್ಟೂಡೆಂಟ್ಸ್ ಇವರು ಅಲ್ಲಿ ಬೀಚಿಗೆ ಬಂದಿದ್ರು. ನೋಡಿ, ಸಂಜೆ ಹೊತ್ತಿಗೆ ಈಜು ಬರೋದಿಲ್ಲ ಅವರಿಗೆ, ಆದರೂ ನೀರಿಗೆ ಇಳಿದಿದ್ರು ಪಾಪ. ಇವರೊಂದು ತುಂಬ ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ನೋಡಿ, ನಿಮ್ಮ ಕಾಲಲ್ಲಿ ನೋಡುವಾಗ ರಕ್ತ ಬರ್ತಾ ಉಂಟು. ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ. ನಾನು ಸಹ ಬಂದೆ, ಆದರೆ ನನಗೆ ಅಲ್ಲಿ ಎತ್ತಲಿಕ್ಕೆ ಆಗಲಿಲ್ಲ. ಇವರನ್ನ ಇಬ್ಬರು ಸಹ ಯಾರನ್ನ ಎತ್ತು ಅಂತ ಸ್ವಲ್ಪ ಕನ್ಫ್ಯೂಸ್ ಆಯಿತು. ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ ಮತ್ತೆ ಈ ನೋಡಿ, ಸೋಮೇಶ್ವರ ಬೀಚಿಗೆ ಬರುವವರು ಅಲ್ಲ, ಯಾವುದೇ ಬೀಚಿಗೆ ಬರುವವರು ಸ್ವಲ್ಪ ನಿಮ್ಮ ಜಾಗ್ರತೆಯಲ್ಲಿ ನೀವು ಇರಿ. ಯಾಕೆಂದ್ರೆ ನೋಡಿ, ಈ ರೀತಿ ಇರುವಾಗ ನೀವು ಯಾವುದೇ ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ಯಾಕೆ ಮತ್ತೆ ಯಾಕೆ ಅಲ್ಲಿ ಹೋಗುದು ಮಾರ? ನೋಡಿ, ಇಲ್ಲಿ ಬೀಚಿಗೆ ಬರುವವರು ಈ ರೀತಿ ರಿಸ್ಕ್ ತಗೊಳ್ಬೇಡಿ. ಯಾವ ರೀತಿ ನೋಡಿ, ಅಲ್ಲಿ ಆಚೆ ಹೋಗಿ ನೋಡಿ ಅವ್ರು ಹೇಗೆ ಅವ್ರನ್ನ ಕರ್ಕೊಂಡು ಬರ್ತಿದ್ದಾರೆ. ನೋಡಿ, ಇದೆಲ್ಲ ಬೇಕಾ ನಿಮಗೆ? ನೋಡಿ, ಬೀಚಿಗೆ ಬಂದೆ, ಆಚೆ ಹೋಗ್ಬೇಡಿ. ಹಾ, ಹೌದು. ನಿಮ್ಮ ಊರು ಯಾವುದು? ಹರಿಹರ. ಇಲ್ಲಿ ಬೀಚಿಗೆ ಬಂದದ? ಬೇರೆ ಪ್ಲೇಸ್ಗೆಲ್ಲ ಹೋಗ್ತಾ ಬಂದದ? ಹಾಂ. ನಿಮ್ಮ ಹೆಸರು? ಮೋದ್ ಸಂಬಂಧ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ಒಂದು ಒಳ್ಳೆಯ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಅಮ್ಮ, ಬಾಯ್.